ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಲಚ್ಚುಗೆ ಮುಡಿ ಕೊಡುವ ಶಾಸ್ತ್ರ ಅಂದರೆ ತಲೆ ಕೂದಲು ತೆಗೆಯುವ ಶಾಸ್ತ್ರ. ಸೊ ನಿನ್ನೆ ನಾವು ಫೋಟೋಶೂಟ್ ಮಾಡಿಸಿದ್ವಿ. ಸೊ ಫಸ್ಟಿಗೆ ಅದರ ವಿಡಿಯೋ ಬರ್ತಾ ಇದೆ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಪಲ್ಲಿ ಪಲ್ಲಿ పల్లి 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 లెప్పుడాలేని లచ్చు ఏరు సారీ అమ్ము అమ్ము ಏಯ್ ನನಗೆ ಮತ್ತೆ ಹೇಳ್ಬೇಕಾ ಫೋನ್ ಮಾಡಿ ಪೋಲೆ ಮಗ ಇರೋ ಪೋಲೆ ಪಲ್ಲಿ ಉಂಡೆ ಅಲ್ಲಿ ಪಲ್ಲಿ ಇದು ಪಲ್ಲಿ ಆಯ್ತು ಆಯ್ತು ಫೋನ್ ಮಾಡ್ತೇನೆ ಪಲ್ಲಿ ಸರಿ ಸರಿ ಪೋ ಪಲ್ಲಿ ಪೋ ಪೋ ಪಲ್ಲಿ ಪೋ ಹೀಗೆ ಹಾ ನಮ್ಮಲ್ಲಿ When I'm blue, I think of you in your eyes, how they look at mine, so kinda like that. You slow down time and everything's just fine. I was ocean swimming with just wishbone thinking of my life, the vision drifting by. ಏರಿಯಾ ಲಚ್ಚು ಲಚ್ಚು ಹಾಯ್ ಅವತ್ತು ನಮ್ಮ ಬಿದ್ದಾಡಿ ಆಯ್ತಾ ಹಾಲು ಅಣ್ಣ ಹಾಯ್ ಅತ್ತಿಗೆ ನನಂಜಲೆ ಚಿಕ್ಕ ಅತ್ತಿಗೆ ಎಲ್ಲಿ ಚಿಕ್ಕ ಅತ್ತಿಗೆ ಹಾಯ್ ಮತ್ತೆ ಇಲ್ಲಿದ್ದಾರೆ ಇಬ್ಬರು ಹಾಯ್ ಎಸ್ ಫೈನಲಿ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಸೊ ನಾನು ನನ್ನ ಅಮ್ಮ ಮತ್ತು ಅತ್ತಿಗೆ ಅಂದಿರು ಮತ್ತು ಅಣ್ಣ ಹಸ್ಬೆಂಡ್ ಮಗು ಎಲ್ಲರೂ ಕೂಡ ಬಂದಿದ್ವಿ. ಇದು ಜಸ್ಟ್ ಒಂದ್ಸಲ ವೀಡಿಯೋ ಮಾಡ್ಕೊಂಡು ಹೋಗುವ ಅಂತ ಮಾಡ್ತಾ ಇದ್ದೆ, ಬಟ್ ಅದು ವೀಡಿಯೋಗೆ ಮತ್ತು ಮ್ಯಾಟ್ರಿಗೆ ಲಿಂಕ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಾಯ್ಸ್ ಕೊಡ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ ನಾವು ಅಲ್ಲಿಗೆ ಟೆಂಪಲ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಬನ್ನಿ. ನಾವು ಹೋಗಿರುವಂಥದ್ದು ಸ್ಯಾಟರ್ಡೆ ಅಂದರೆ May 17. ಹಾಗಾಗಿ ಫುಲ್ಲು ರಶ್ ಇತ್ತು. ಈಗ ಹಾಲಿಡೇ ಬೇರೆ ಅಲ್ವಾ, ಮಕ್ಕಳಿಗೆಲ್ಲ ರಜಾ ದಿನಗಳು. ಸೊ ಹಾಗಾಗಿ ಫುಲ್ ರಶ್ ಇತ್ತು. ನಾವು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಹೋಗುವಾಗಲೇ ಫುಲ್ ಜನ, ಒಳಗೆ ಹೋದ ನಂತರ ಕೂಡ ಫುಲ್ ಜನ ಇದ್ದರು. ಸೊ ಜಸ್ಟ್ ಒಂದೆಲ್ಲ ವೀಡಿಯೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವಂತೂ ಹೊರಟ್ವಿ. ಅಮ್ಮನವರು ಹಿಂದೆ ಬರ್ತಾ ಇದ್ದಾರೆ ಮತ್ತು ನಾನು ನನ್ನ ಹಸ್ಬೆಂಡ್ ಈ ಕಡೆ ಮುಂದೆ ಹೋಗ್ತಾ ಇದ್ದೇವೆ. ಎಸ್ ನಾವು ದೇವಸ್ಥಾನದ ಒಳಗೆ ಹೋಗೋದಕ್ಕಿಂತ ಮುಂಚೆ ಲಚ್ಚುಗೆ ಮುಡಿ ಕೊಡುವ ಶಾಸ್ತ್ರ ಉಂಟಲ್ವಾ, ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅದು ಮೇಲೆ ಹೋಗಬೇಕು ನಾವು ಟೆಂಪಲಿಂದ ಕರೆಕ್ಟ್ ಈ ಕಡೆ ಒಪೋಸಿಟ್ ಆಗಿ ಅದು ನಿಮಗೆ ಕಾಣ್ಬೋದು. ಸೊ ಅಲ್ಲಿ ಹೋಗಿ ಟಿಕೆಟ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ನಡಿಲಿಗುಂಟು ಮಾತ್ರ. ಮುಡಿ ಸಮರ್ಪಣೆಗೆ ಹೋಗುವ ದಾರಿ ಅಂತ ಹಾಕಿರ್ತಾರೆ, ಅಲ್ಲೇ ಹೋಗ್ಬೇಕು. ನೋಡಿ ಅಲ್ಲಿ ಹಾಕಿದ್ದಾರೆ ವೇಟು ಮುಡಿ ಸಮರ್ಪಣಾ. ಇಲ್ಲಿಂದ ಹೋಗ್ಬೇಕು ಮುಡಿ ಸಮರ್ಪಣೆ ಪ್ರವೇಶ ದ್ವಾರ. ಮುಡಿ 20 ಪಂಚಮುಡಿ ವೇಟಿಂಗ್ 10 ಗಂಟೆಗೆ ಓಪನ್ ಅಂತೆ. ನಾವೀಗ 9 ಮುಕ್ಕಾಲಾಯ್ತು. ಈಗ ವೇಟಿಂಗ್ ತುಂಬಾ ಜನ ಇದ್ದಾರೆ ಇಲ್ಲಿ.
ಅಮ್ಮು ಉಳ್ಕೊಂಡು ಹೊರಟೆ ಬಿಡ್ತಾರೆ. ಏಯ್. ಲಚ್ಚು ಈಗ ಹೀಗಿದ್ದಾಳೆ, ಇನ್ನು ಲಚ್ಚಿ ಹೇಗೆ ಕಾಣ್ತಾಳೆ ಅಂತ ನಮ್ಗೆ ಕೂಡ ಒಂದು ಕ್ಯೂರಿಯಾಸಿಟಿ. ಎಷ್ಟು ಉಂಟು ರೋಡಿ ಹೋಗ್ಲಿಕ್ಕೆ. ದಾಟಿ ನಾವು 2 ನಂಬರ್ಗೆ ಬಂದ್ವಿ. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಬೇರೆ ಬೇರೆ ನಂಬರ್ಸ್ ಹೋಗ್ತಾ ಇದ್ವಿ. ಎಸ್ ಮುಡಿ ಕೊಟ್ಟಾಯ್ತು. ಆದ್ರೆ ಏನ್ ಗೊತ್ತಾ, ಇಲ್ಲಿ ಒಂದವರ್ಗು ಮೋಸ ಏನಂತ ಹೇಳಿದ್ರೆ 20 ರೂಪಾಯಿ ಅಂತ ಹೇಳುದು, ಬಟ್ ಅಲ್ಲಿ 20 ರೂಪಾಯಿ ಕೊಡೋಕೆ ಕೊಡುದಿಲ್ಲ. ಜಾಸ್ತಿ ಕೊಡಿ ಅಂತ 100 ರೂಪಾಯಿ ಕೊಡಿ ಅಂತೆಲ್ಲ ಹೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಸೊ 20 ರೂಪಾಯಿ ಅಂತ ಹೇಳಿ ಬಂದ್ರೆ ಅಷ್ಟೇ. ಲಚ್ಚು 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 ಚಾಲಿ ಚಾಲಿ ಚಾಲಿ. ಹಲೋ ಗಂಡ. ಬಚ್ಚಿತು ಬಚ್ಚಿತು. ಊಟ ಮಾಡಿ ವಾಪಸ್ ಟೆಂಪಲ್ ಕಡೆ ಹೋಗ್ತಿದ್ದೇವೆ. ಅಲ್ಲಿ ನೋಡುವಂತ ಪ್ಲೇಸ್ ತುಂಬಾ ಉಂಟು, ಮ್ಯೂಸಿಯಂ ಅದೇ ಇದು ಅಂತ. ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಗಚ್ಚು ಎಸ್ ನಾವು ಪಾರ್ಕಿಗೆ ಬಂದ್ವಿ. ಎಸ್ ನಾವು ಪಾರ್ಕಿಗೆ ಬಂದ್ವಿ. ಆ ಕಡೆ ಮ್ಯೂಸಿಯಂ ಉಂಟು, ಈ ಕಡೆ ಪಾರ್ಕ್ ಉಂಟು. ಟೆಂಪಲ್ನ ಕರೆಕ್ಟ್ ಅಪೋಸಿಟ್ಗೆ, ಗೊತ್ತಿಲ್ಲದವ್ರಿಗೆ ಹೇಳ್ತಿರೋದು, ಟೆಂಪಲ್ನ ಕರೆಕ್ಟ್ ಅಪೋಸಿಟ್ಗೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಈ ಒಂದು ಪಾರ್ಕ್ ಎಲ್ಲ ಇದೆ. ಇದರೊಳಗೆ ಮೀನೆಲ್ಲ ನೋಡ್ಬೋದು ನಿಮಗೆ. ತುಂಬ ಬಗೆಯ ಮೀನುಗಳೆಲ್ಲ ಇದೆ. ಫಿಶ್ ತೋರಿಸ್ತೇನೆ ಇಲ್ಲಿ. ವೆಯ್ಟ್ ಹಾ ಹಾ ಮಿಮ್ಮಿ ಲಚ್ಚು ಮಿಮ್ಮಿ
ಬೇಡ. ಎತ್ತಿನ ಗಾಡಿ, ಎತ್ತಿನ ಗಾಡಿ ಅಲ್ಲದೆ ಎಂತ ಎತ್ತಿನ ಗಾಡಿ ಟೈಪಲ್ಲಿ ಉಂಟು. ಆ ನಂತರ ಇದಾಯ್ತು. ವಾವ್, ಸೂಪರ್ ಉಂಟು ಮಾರೆ ಕಾರ್ಗಳೆಲ್ಲ. ಕ್ವಾಡಿಲಾಕ್ ಅಮೇರಿಕಾ, ಚವರ್ಲೇಟ್ ಇಂಪಾಲ, ಲೂಸಿ ಕಾರ್ ನೋಡಿ, ಸನ್ ಬೀಮ್ ಕಾರ್ ಅಂತೆ, ಹಳೆ ಜೀಪಿನಾಗೆ ಉಂಟು ನೋಡಿ. ಈ ಕಡೆ ಸುಂಟು ರೋಬೋಟ್ ಕಾರ್, ಪೋಡಿ ಲಚ್ಚು ಸೀದ ಒಳಗೆ ಹೋಗಿದ್ದಾಳೆ ನೋಡಿ. ಎಲ್ಲ ಕಾರ್ಗಳು, ನ್ಯಾಶ್, ಚೆವರ್ಲೆಟ್ ಕಾರ್, ಮೋರಿಸ್, ಎಕ್ಸೆಲ್, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬ ಉಂಟು ಮಾತ್ರ. ಅಂಬಾಸಿಡರ್ ಕಾರ್ ಎಲ್ಲ ಉಂಟಾಯ್ತಾ. ವಾವ್, ಈ ಕಾರ್ ಚಂದ ಉಂಟು, ಓಪನ್ ಕಾರ್. ಡ್ರೈವರ್ ಇಲ್ಲಿ ಕೂತ್ಕೊಳ್ಳೋದು. ಹೌದು, ಎಷ್ಟು ನಮ್ಮನೆ ಕಾರ್ ಉಂಟು ಮಾತ್ರ, ಹೊಸ ಕಾರಿನಾಗೆ ಉಂಟು. ಸೂಪರ್. GCB, ಲಿಂಕನ್ ಜೆಫೈರ್, ಡಿಸೋಟಾ, ಇಷ್ಟು ಕಾರುಗಳು ಮಾರ್ರೆ. ಎಷ್ಟು ಉದ್ದುಂಟು ಮಾರ್ರೆ ಈ ಕಾರ್. ಇಲ್ಲದೆ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದ್ವಿ. ಇಲ್ಲಿ ಹತ್ರ ಆಗ್ತದೆ, ಇಲ್ಲಿ ಬರುವಾಗ ಸಿಕ್ತು ನಮಗೆ ರೋಡ್ ಸೈಡ್, ಹಾಗಾಗಿ ಈ ಕಡೆ ಬಂದ್ವಿ. ಎಲ್ಲ ಫ್ಯಾಮಿಲಿ ಬಂದ್ವಿ, ಅವರೆಲ್ಲ ಎದುರು ಹೋದ್ರು, ನಾವು ಹಿಂದೆ ಇದ್ದೇವೆ. ಅತ್ತೆ ಫಸ್ಟ್ ನೋಡ್ತಿದ್ದಾರೆ, ನೋಡವ್ರ ಎಕ್ಸ್ಪ್ರೆಸ್. ಕೈ ತೊಳಿಲಿಕ್ಕೆ ಹೋದ್ರು. ಅತ್ತೆ ಬಂದ್ರು ನೋಡಿ, ಅತ್ತೆ ಬಂದ್ರು. ಕಾಯ್ತು ಬಂಗಾರದ ಚೋಲೆ ಬಗ್ಗೆ ಇದು ಮಲ್ಲಣ್ಣ ಸೇ